ರಾಜನಿಧಿ ರವಿಗೆ ದೊರವಿಗೆ ರಾಜ ಮಾತೆ ರಮಾಗಿರಿ ಮಗನನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಎಲ್ಲಿದ್ದಾನೆ ಅಪ್ಪ? ಕಂದ ಬರ್ಣ ಮುದ್ದು ಕುಮಾರ ಗಂಭೀರಾದ ವೀರಾದಿ ವೀರನು ದಾರ ಮಂದಾರ ನೀರು ತಿಳಿದೆ ಕಾಲ ವೈವಾಗವಾಗುವ ಸೂರ್ಯ ಕುಲವೃದ್ಧಿಗಾಗಿ ಮುಂದಾಗುವ ಮಗನೇ. ಅಮ್ಮ ರಮಾಂಗಿ ದೇವಿ. ಕಂದ ಮಾರ್ತಾಂಡ ತೇಜ. ಪದಯುಗಕ್ಕೆ ಮಾರ್ತಾಂಡ ತೇಜನ ಪ್ರಣಾಮಗಳು. ಎದ್ದೇಳು ಕಂದ. ಏನಮ್ಮ ಬರಿಸಿದೆ ಕಂದ? ನನ್ನ ಹೆತ್ತ ಒಡಲೆ ಪಾವನವಾಯಿತು ಕುಮಾರ. ಓಹೋ, ಯಾಕೆ? ನಿನ್ನನ್ನು ಹಡೆದಕ್ಕೋಸ್ಕರವಾಗಿ. ಸರಿ. ಈ ರಾಜಪೀಠವನ್ನು ದೇವರಂತೆಯೇ ನೋಡಿಕೊಂಡು ಬಂದ ಕಾರಣದಿಂದಲಾಗಿ ಪ್ರಜೆಗಳನ್ನು ಮಕ್ಕಳೋಪಾದಿಯಾಗಿ ನೋಡಿಕೊಂಡು ಬರ್ತಾ ಇದ್ದೀಯ. ಸತ್ಯ. ನಿನ್ನ ಈ ಆಳ್ವಿಕೆಯಲ್ಲಿ ನಾನು ಪ್ರಜಾರಂಜಕಳಾಗಿ ಮೆರೆಯುತ್ತಾ ಇದ್ದೇನೆ ಕಂದ. ರಾಜಮಾತೆ ರಮಾನ್. ಆದ್ರೆ ಮನಸ್ಸಿಗೊಂದು ಚಿಂತೆ. ಯಾಕಮ್ಮ? ಪ್ರಜೆಗಳು ಆಡುವಂತಹ ಮಾತಾದ್ರೂ ಏನು? ಏನಮ್ಮ? ನಿನ್ನ ವಾಮಭಾಗ ಬರಿದಾಗಿದೆ ಅಂತೆ. ಅದೆಲ್ಲ ನಾನು ಯೋಚಿಸುವುದು. ಪುರುಷತ್ವ ಪೂರ್ಣಗೊಳ್ಳಬೇಕಿದ್ರೆ ಪ್ರಕೃತಿ ಸ್ವರೂಪಳಾದ ಸತಿ ಬೇಕು. ಹೌದು. ಅಲ್ಲೇ ನಮ್ಮ ಅದಕ್ಕೆ ಕಾಲ ಉಂಟಲ್ಲ. ಆದ್ರೆ ಯಾವತ್ತು ಕಾಲ ನಮ್ಮನ್ನು ಕಾಯುವುದಿಲ್ಲ ಕಂದ. ಕಾಲವನ್ನು ನಾವು ಕಾಯಬೇಕು. ಕಾಲ ಕಾಲಕ್ಕೆ ಆಗಬೇಕಾದಂತಹ ಶುಭ ಕಾರ್ಯಗಳೆಲ್ಲ ಆಗಬೇಕು. ಹಾಗಾಗಿ ನನ್ನ ಆಸೆ ನೀನೊಂದು ಮದುವೆ ಆಗಬೇಕು ಕುಮಾರ. ಮಾತಿ ವಿಖ್ಯಾತಿ ಸೌಜನ್ಯ ಮನೋರಥಿ ಮಾತೆ ವಿಖ್ಯಾತಿ ಸೌಜನ್ಯ ಮನೋರಥಿ ಯಾದಗೆ ಮಧುಮೆ ಭೂತಲವೆನಗಿದೆ ನಾಥನು ನಾನಮ್ಮ ಪ್ರೀತಿಯ ಪ್ರಜೆಗಳಿಸುತ್ತರು ಮಾತೆ ವಿಖ್ಯಾತಿ ಸೌಜನ್ಯ ಮನೋರಥಿ ಯಾದಗೆ ಮದುವೆ ಬೇಡ ಅಮ್ಮ. ಆತೆ ಕಂದ ವಿಖ್ಯಾತೆ. ನಿನ್ನ ಮಗ ಈ ಮೊದಲೇ ಸಾಧನೆಯಲ್ಲಿ ಖ್ಯಾತಿವೆತ್ತವ. ಸತ್ಯ. ಅದಕ್ಕೆ ಬೇಕಾಗಿ ಕುಲಖ್ಯಾತೆಯಾದ ಸತೀರುಗಳನ್ನು ಹೊಂದಬೇಕು ಎನ್ನುವ ನಿನ್ನ ಯೋಚನೆ ಸಾಧುವೆ. ಹೌದು. ಆದರೆ ನಮಗೆ ಮನಸ್ಸು ಬೇಕಲ್ಲ. ಮದುವೆ ಎನ್ನುವುದು ಸಂಸ್ಕಾರಯುತವಾಗಿ ಆಗುವ ಕಾಲಕ್ಕೆ ಆಗಬೇಕಮ್ಮ. ನಿನಗೆ ಮನಸ್ಸಿರಬಹುದು, ನನ್ನ ಕಲ್ಯಾಣ ನೋಡಬೇಕು. ಆದರೆ ನನಗೆ ಮನಸ್ಸಿಲ್ಲ. ಯಾವುದಕ್ಕಾದ್ರೂ ಪಕ್ವತೆ ಎನ್ನುವುದು ಬರಬೇಕಮ್ಮ. ಸತ್ಯ. ಕಾಲ ಸರಿಯಲಿ, ನೋಡೋಣ. ಒಬ್ಬ ಅರಸನಾದವನಿಗೆ ಯಾರು ಹೆಂಡತಿ ಅಂತ ಕೇಳಿದ್ರೆ ಅವನಾಳುವ ಭೂಮಿ. ಸತ್ಯ. ಆದ್ದರಿಂದಲೇ ಅವ ಭೂನಾಥ. ಯಾರು ಮಕ್ಕಳು ಅಂತ ಕೇಳಿದರೆ ಅವನು ನೋಡಿಕೊಳ್ಳುತ್ತಿರುವ ಪ್ರಜೆಗಳೇ ಮಕ್ಕಳು. ಹಾಗಾಗಿ ಪ್ರಜಾ ಪರಿವಾರವನ್ನು ನೋಡಿಕೊಳ್ಳುತ್ತಾ ನೆಮ್ಮದಿಯಿಂದ ಆಳ್ವಿಕೆ ನಡೆಸ್ತೇನೆ. ಮದುವೆ ಆದ ನಂತರ ಕಾರ್ಯಕಾರನ ನಡೆಸುವುದು ಕಷ್ಟಮ್ಮ ಕಂದ. ನೀನು ಹೇಳುವಂತಹ ಮಾತು ಸರಿ. ಆದರೆ ಮುಂದಿನ ಉತ್ತರಾಧಿಕಾರಿ ಯಾರು ಎಂಬುದಾಗಿ ನನಗೆ ಚಿಂತೆ ಆವರಿಸಿದೆ. ನನ್ನ ಆಸೆ ಬಂಜೆ ಆಗಿ ಹೋಯ್ತಲ್ಲ. ನೀನೊಂದು ಮದುವೆ ಆಗಬೇಕು ಕುಮಾರ. ಅಮ್ಮ, ಏನು ನೀನೇನೋ ಹೇಳುವುದು ಸರಿ. ಮಾರ್ತಾಂಡ ಧ್ವಜನ ತದನಂತರದಲ್ಲಿ ಈ ಪೀಠಕ್ಕೆ ಉತ್ತರಾಧಿಕಾರಿ ಯಾರು ಎನ್ನುವುದನ್ನು ಯೋಚಿಸುವುದಕ್ಕೆ ನಾವ್ಯಾರು? ಅವನಲ್ವೇ. ಆ ಕಾಲ ಕೂಡಿ ಬಂದಾಗ ನೋಡಿಕೊಳ್ಳೋ ನಾ ಬೇಡಮ್ಮ. ನನ್ನ ಆಣೆಗೂ ನೀನು ಮದುವೆ ಆಗಬೇಕು ಕಂದ. ಬೇಡಮ್ಮ. ತಾಯಿ ಆಸೆ ಅಲ್ವೇ? ತಪ್ಪಲ್ಲ ಬಿಡು. ಆದ್ರೆ ನನಗೆ ತಕ್ಕ ವಧು ಇನ್ನು ಹುಡುಕಿ ಆಗಬೇಕು. ಸಮಯ ಯಾಕೆ ಚಿಂತಿಸುತ್ತಾ ಇದ್ದೀಯಾ? ನೀನೇ ಬೇಟೆ ಆಡುತ್ತ ಬರುವಂತಹ ಸಂದರ್ಭದಲ್ಲಿ ಒಂದು ಹೆಣ್ಣನ್ನು ಕರೆದುಕೊಂಡು ಬಂದಿದ್ದೀಯಾ, ಕ್ರೋಧಿನಿ ಎಂಬುದಾಗಿ. ಮೊದಲೇ ನೀನು ನನ್ನಲ್ಲಿ ಆಡಿದ್ದೀಯಾ. ಈಕೆಯ ಸಂಪೂರ್ಣ ಜವಾಬ್ದಾರಿ ಹೊಣೆಗಾರಿಕೆ ನಿನಗೆ ಎಂಬುದಾಗಿ. ನಿಜ. ಆದ್ರೆ ಹೆಣ್ಣು ಎನ್ನುವಂತಹ ನೆಲೆಯಲ್ಲಿ ನಿನಗೆ ಅವಳನ್ನು ನಾನು ಮದುವೆ ಮಾಡಿಕೊಡ್ಬೇಕೆನ್ನುವುದಾಗಿ ಆಸೆ ಪಟ್ಟಿದ್ದೇನೆ ಕಂದ. ನೀನು ಮದುವೆ ಆಗಬೇಕು, ಅವಳನ್ನೇ ಮದುವೆ ಆಗ್ಬೇಕು. ಯಾರನ್ನು? ಆ ಕ್ರೋಧಿನಿಯ ಬಾಳನ್ನು ಬೆಳಗಬೇಕು ನೀನು. ಕ್ರೋಧಿನಿಯನ್ನು ನಾನು ಮದುವೆ ಆಗಬೇಕು? ಹೌದು. ಅವಳು ಬೇಡಮ್ಮ, ಬೇರೆ ಯಾರನ್ನಾದ್ರೂ ನೋಡಿ ಮದುವೆ ಮಾತನಾಡಿದ್ರೆ ನನ್ನ ಆಣೆ ಉಂಟು ಕಂದ.
ಸೋತವಳ ಬೀಳ್ಗೊಂಡು ನಕ್ಕನು ವಿಧಿನುತ ಮನದಿ ಮಾತೆಯರಿಯಳು ಮದುವೆಯುದು ಸಂಜಾತನಿಗೆ ಸಾವಿಂಬ ಸತ್ಯವ ಮಾತೆಯರಿಯಳು ಮದುವೆಯುದು ಸಂಜಾತನಿಗೆ ಸಾವಿಂಬ ಸತ್ಯವ ಮಾತದಿಂದ ಮಾಡುವುದೇನೇನು ನಡೆದ ಮಾತದು ಇಂಗಿದ ಮೇಲೆ ಮಾಡುವುದೇನೇನು ನಡೆದ ಇದು ವಿಧಿ ಲಿಖಿತನ ರಂಗನಾಥ, ಎಂತಹ ಮಾತುಗಳನ್ನು ಮಾತೆಯ ಬಾಯಿಂದ ಕೇಳಿದೆ. ಪ್ರಪಂಚದಲ್ಲಿ ಯಾವ ಆಣೆಯನ್ನಾದರೂ ಮೀರಿ ನಿಲ್ಲಬಹುದು? ತಾಯಿಯ ಆಣೆಯನ್ನು ಮೀರಿ ನಿಂತವನನ್ನು ಮಗನೆಂದು ನಾಕ ಒಪ್ಪುವುದೇ? ಯಾವ ಋಣದಿಂದಲಾದರೂ ಮುಕ್ತನಾಗಬಹುದು. ಆದರೆ ಕರುಳ ಬಳ್ಳಿಯನ್ನೇ ಕಡಿದು ಈ ಪ್ರಪಂಚದ ಬೆಳಕನ್ನು ಕಾಣಿಸಿದ ಮಾತೆಯ ಋಣದಿಂದ ಜೀವನೊಬ್ಬ ಮುಕ್ತನಾಗುವುದಕ್ಕುಂಟೆ? ಹೇಳಿಬಿಟ್ಟಲಲ್ಲ, ನಾನು ಒಬ್ಬಳು ಹೆಣ್ಣು, ಅವಳೂ ಒಬ್ಬಳು ಹೆಣ್ಣು. ಅನಾಥರಿಗೆ ನಾಥನಾಗಬೇಕಾದದ್ದು ಶ್ರೀನಾಥ ಭಜಕರ ಕರ್ತವ್ಯ. ಒಂದು ವೇಳೆ ನನ್ನ ತಾಯಿಗೆ ಕ್ರೋಧಿನಿ ವಿಷಕನ್ಯೆ ಎನ್ನುವ ವಿಷಯ ಗೊತ್ತಾಗುತ್ತಾ ಇದ್ರೆ ಒಪ್ಪುತ್ತಾ ಇದ್ದಾಳೆ. ಮಾತೆ ಎರಿಯಳು ಈ ಮದುವೆ ಎನ್ನುವುದು ನನ್ನ ಸಾವಿಗೆ ಕಾರಣವಾಗುತ್ತದೆ ಅಂತ, ಸಂಭ್ರಮಕ್ಕೆ ಕಾರಣ ಅಂತ ತಿಳಿದಿದ್ದಾಳೆ. ಏನು ಮಾಡೋಣ ಏನು ಮಾಡೋಣ, ಅವಳರಿಯಳು. ಹಾಗೆಂದು ವಿಧಿ ಅರಿಯನೇ? ನಾವು ಹುಟ್ಟುವಾಗಲೇ ಬರೆದಿರ್ತಾನೆ ಬ್ರಹ್ಮ. ಹರಿಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಟು ನ ಶಕ್ಯತೆ. ಹಣೆಯಲ್ಲಿ ಬರೆದದ್ದನ್ನು ಬರೆದ ಬ್ರಹ್ಮನಿಗಾಗಲಿ, ಪಾಲಿಸುವ ಹರಿಗಾಗಲಿ, ಲಯಕರ್ತೃ ಶಿವನಿಗಾಗಲಿ, ತಿತ್ತೀಸ ಕೋಟಿ ಗೀರ್ವಾಣರಿಗಾಗಲಿ ಒರೆಸುವುದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಹಣೆ ಬರಹ, ಹಣೆ ಬರಹ. ಏನು ಮಾಡೋಣ? ಆ ಭಗವಂತನ ಸಾನ್ನಿಧ್ಯಕ್ಕೆ ಮಾರ್ತಾಂಡ ತೇಜನ ಈ ಸರ್ವಸ್ವವು ಸಮರ್ಪಣೆ ಮಾತೆ ಇಚ್ಛೆಯ ಹಾಗೆ ಆಗಿದೆ. ಪ್ರಜೆಗಳಿಗೆ ಸಂತೋಷವಾದಂತಹ ವಿಚಾರ. ನನ್ನ ಮಗ ಮದುವೆಗೆ ಒಪ್ಪಿಕೊಂಡಿದ್ದಾನೆ. ಆದ್ರೆ ಎಲ್ಲರನ್ನು ಕರೆಯಬೇಕು, ಸರಿಯಾದಂತಹ ಮುಹೂರ್ತ ನೋಡಬೇಕು. ನಮ್ಮ ಆಸ್ಥಾನ ಪುರೋಹಿತರಲ್ಲಿದ್ದಾರೆ. ತಥಾಸ್ತು ಭಟ್ರೆ, ಮಹಾರಾಣಿ ಆದಷ್ಟು ಬೇಗ ಬರ್ಬೇಕೆಂತ ಹೇಳಿದ್ದೇನೆ. ನನ್ನ ಮಗನಿಗೆ ಮದುವೆ ಭಟ್ರೆ. ಮದುವೆ? ಹೌದು. ನೀವು ನಿರ್ಧಾರ ಮಾಡಿದ್ದ? ಹೌದು. ಹುಡುಗಿ ಯಾರಾದ್ರೆ ನಿಮಗೆ ಏನು? ಅಲ್ಲ, ನಾವು ಒಪ್ಪಿಕೊಂಡಿದ್ದೇವೆ. ಅದಲ್ಲಮ್ಮ, ನೋಡಿ ನಾನು ಆಸ್ಥಾನ ಪುರೋಹಿತನಾಗಿ ನಿಮ್ಮ ಮಗನಿಗೆ ಮದುವೆಯಾಗಿ ಬರುವಂತಹ ಹುಡುಗಿಯ ಜಾತಕವನ್ನು ನೋಡಿ ಕೂಟ ಗಣ ಎಲ್ಲ ಲೆಕ್ಕ. ಈಗ ಜಾತಕ ಎಲ್ಲ ಏನು ನೋಡ್ಲಿಕ್ಕಿಲ್ಲ, ನಾವು ಒಪ್ಪಿಗೆ ಕೊಟ್ಟಿದ್ದೇವೆ. ನಾಳೆ ಮದುವೆ ಆಗಬೇಕು. ನಾಳೆ? ಇಷ್ಟು ಅವಸರದಲ್ಲಿ? ಇಷ್ಟು ಅವಸರದ ಕೆಲಸ ಅನರ್ಥಕ್ಕೆ ಕಾರಣ. ನಾಳೆ ಮುಹೂರ್ತ ಸರಿ ಉಂಟಂತ ನೋಡ್ಬೇಕು ನೀವು. ನಾಳೆ ಸರಿ ಉಂಟು. ನಾಳೆ ಆದಷ್ಟು ಬೇಗ ಮದುವೆ ಆಗಬೇಕು. ರಾಜಾದಿರಾಜಗಳಿಗೆ ಆಮಂತ್ರಣ ಕೊಡಬೇಕು. ವಿಜೃಂಭಣೆಯಿಂದ ಮದುವೆ ಆಗಬೇಕು. ಅಂದು ರವಿಜಾರಿದೇನೋ ಸಿರುಜುವಿನೆ ಬದಿರೊಳಗೆ ನಿರುದು ನಿಷೇಧಾವ ಮುನುಡಿಯಾಯ್ತು ನೃಪಗೆ ಸೌಂದ ಸುಖದಲ್ಲಿ ಜನನಿ ಬಾಂಧುಗಳು ನಗುತ್ತಿರಲು, ಸೌಂದ ಸುಖದಲ್ಲಿ ಜನನಿ ಬಂಧುಗಳು ನಗುತ್ತಿರಲು, ಬೋಧಿಡಿದ ಮರ್ದೊಳ್ಳೆ ಪ್ರಸ್ತ ಮಂದಿರಕ್ಕೆ ಸಾವಿರ ಮಂದಿರ ಹೊಕ್ಕನು ಭೂವರನಾದಿನ ನಿಶೆಯಲಿ. ಸಾವಿನ ಮಂದಿರ ಬುಕ್ಕನು ಭೂವರನಾದಿನ ನಿಶೆಯಲಿ. ತೀರಿದ ಜ್ಯೋದಯ ಭಾರದಿ ಪದ ಬಿಡುತ್ತಲ್ಲಿ, ತೀರಿದ ಜ್ಯೋದಯ ಭಾರ
ಮಲ್ಲಿಗೆ ಸಾಗುತ್ತ ಕಾಣಲು ಸಾಗುತ್ತ ಕಾಣಲು ಮಂಚದಿ ಪೂಗ ಕುಸುಮ ಮೇಣ ಪುನ್ನಾಗರ ಸಂಪಿಗೆಗಳ ಕಾಣುದ ಬೆದರಿದರು ಕಾಣುದ ಬೆದರಿದರು ನೀಗದೆ ಧರ್ಮಕ್ಕೆ ಸತ್ಯಕ್ಕೆ ನೀಗದೆ ಧರ್ಮಕ್ಕೆ ಸತ್ಯಕ್ಕೆ ರೋಗದ ನನ್ನಜ ರಾಷ್ಟ್ರಕ್ಕೆ ಹೋಗಕ್ಕೆ ಕಳಿವುಳ್ತಾಯ್ತ ಕಟ ಮಮ ಹರಣ ಹೋಗಕ್ಕೆ ಕಳಿವುಳ್ತಾಯ್ತು ಅಕಟ ಮಮ ಹರಣ ಸಾವಿನ ಮಂದಿರ ಪುಕ್ಕನೋ ಭುವರ ಶಿವನೇ ಶಿವನೇ ಸೂರ್ಯಾಸ್ತಂಗತನಾಗಿದ್ದಾನೆ. ಪ್ರತಿಯೊಬ್ಬರೂ ಮದುವೆಯ ಸಂಭ್ರಮದಲ್ಲಿದ್ದಾಳೆ. ತಾಯಿಗೆ ಮಗನಿಗೆ ಮದುವೆ ಮಾಡಿದ ಸಂಭ್ರಮ, ಪ್ರಜೆಗಳಿಗೆ ಪ್ರಭುವಿಗೆ ಕಲ್ಯಾಣವಾದ ಸಂಭ್ರಮ. ಆದರೆ ಮಾರ್ತಾಂಡ ತೇಜನಿಗೆ ಅಂತರಂಗದಲ್ಲಿ ಮರಣ ಭಯ, ಮರಣ ಭಯ. ಇವತ್ತು ಸೂರ್ಯಾಸ್ತವಾಗುವುದೇ ಬೇಡ ಅಂತ ಭಾವಿಸಿದ್ದೆ. ಮಾರ್ತಾಂಡ ತೇಜನ ಅಂತ್ಯದ ಲಕ್ಷ್ಯವನ್ನು ಕಾಣುವುದಕ್ಕೆ ಅಸಾಧ್ಯನಾದ ಅರ್ಕವಂಶದ ಮೂಲ ಪುರುಷ ಅರ್ಕನೇ ಅಸ್ತಂಗತನಾಗಿ ಹೋದ. ಹೊಕ್ಕದ್ದು ಸುಖ ಮಂದಿರ ಅಲ್ಲ, ಸಾವಿನ ಮಂದಿರ, ಸಾವಿನ ಮಂದಿರ. ಇದು ನನ್ನ ಪಾಲಿಗೆ ಸಂಭ್ರಮವಲ್ಲ, ಇದು ನನ್ನ ಪಾಲಿಗೆ ಅಂತಃಪುರವಲ್ಲ, ಅಂತಕನಪುರ, ಅಂತಕನಪುರ. ಸತ್ಯವನ್ನು ಹೇಳಲಾಗದ ದುಸ್ಥಿತಿ. ನನ್ನ ಬದುಕು ರಾಷ್ಟ್ರಕ್ಕೆ ಬೇಕಾಗಿ ತ್ಯಾಗವಾಗುತ್ತಾ ಇದ್ರೆ ಅಭಿಮಾನ ಪಡ್ತಾ ಇದ್ದೆ, ಅಭಿಮಾನ ಪಡ್ತಾ ಇದ್ದೆ. ಆದರೆ ಭೋಗಕ್ಕಾಗಿ ಕಳೆಯುವಂತಾಯಿತಲ್ಲ. ಸ್ವಾಮಿ, ನಿನಗಿದು ಪ್ರೀತಿ ಅಂತಾದ್ರೆ ನನಗೂ ಪ್ರೀತಿ. ಕಾಡುವ ಮಂಚದ ಹೂಗಳು ಮುಳ್ಳಿನ ಹಾಸಿಗೆಯ ಅನುಭವ ಕೊಡ್ತಾ ಇವೆ. ಆ ಪುನ್ನಾಗ ಪುಷ್ಪಗಳು ನಾಗರಾಜನ ಬಿಲ ಸೇರಿದ ಅನುಭವ ಕೊಡ್ತಾ ಇವೆ. ಏನೇ ಇರಲಿ, ನಾಗಶಯನನಿಗೆ ಅರ್ಪಿತ, ಅವನಿಗೆ ಅರ್ಪಿತ. ಕ್ರೋಧಿನಿಯು ಪಾಲ್ ಪಿಡಿದು ಮಾದಕದ ನಗೆ ಬೀರಿ, ಕ್ರೋಧಿನಿಯು ಪಾಲ್ ಪಿಡಿದು ಮಾದಕದ ನಗೆ ಬೀರಿ, ಬರುತ್ತಿದ್ದಳು. ಮೋದದಲ್ಲಿ ಕಾಲಂದುಗೆಯ ನಿನಾದದಲ್ಲಿ, ಮೋದದಲ್ಲಿ ಕಾಲಂದುಗೆಯ ನಿನಾದದಲ್ಲಿ ಸುಮಪಾಠಗಳು ನಿರಿಸುತ್ತ ವಯ್ಯಾರದಿ ವಯ್ಯಾರದಿ ಮಸಡಬ ಸುರನಾದ ಬೂಧವ ಕಸಿವ ಕಂಬನಿ ತೊಡೆದು ಆನಂದ ಭಾಷ್ಪ ಕಸಿವ ಕಂಬನಿ ತೊಡೆದು ಜನನಿಯ ಅಸುವಿದವಳ
ಸಲಲೆನುತ ಉಸುರಿರಲು ಸಪ್ತಪದಿ ವಚನಕ್ಕೆ ವಶನೆನುತ ಕೂಡಿರಲು ತಕ್ಷಣ ವಿಷದುರಿಗೆ ತತ್ತರಿಸಿ ಬಿದ್ದನು ಧರಿಗೆ ಭೂಪಾಲ ಕಣ್ಣೀರ ಕಡಲಾದಳು ಕ್ರೋಧಿನಿಯೋ ಪತಿ ನಿನಗಿನೋತ ದುರ್ಗತಿಯಾಯ್ತೆ ನನ್ಯಾದ ಅತಿ ಪಾಪಿಯಾದೆನೋ ಜಗದಿ ನಾ ಅತಿ ಪಾಪಿಯಾದೆನೋ ಜಗದಿ ಪದವಿಲ್ಲದಲಿಯುವ ಪತಿ ತೆಗಿ ಪದ ಕೊಟ್ಟು ನಾಕುದೇ ನಿಮ್ಮ ಸಾವಿಗೆ ನಾನೇ ಕಾರಣನಾದೆ ಸ್ವಾಮಿ ಸ್ವಾಮಿ ನನ್ನಂತಹ ಕೊಲೆ ಪಾತಕಿ ಬದುಕಿದ್ದು ಏನು ಪ್ರಯೋಜನ ಸ್ವಾಮಿ ಅಯ್ಯೋ ವಿಧಿ ವಿಧಿ ಜಾದರಳಿದ ವಿಚಾರ ತಿಳಿಯುತ್ತ ಮಾಜಯ ರಮಾಕಿ ಕಾಣುತ್ತ ಸೋತು ಬಿದ್ದಳಳಿದಳು ಕಂದನ ಶವ ಪಿಡಿದು ಬಡಲಿಯೇ ಮೊದಲ ರಾತ್ರಿಯೇ ಕೊನೆಯ ರಾತ್ರಿ ಆಗಿ ಹೋಯಿತೆ. ಈ ಮದುವೆ ಮನೆ ಮಸಣದ ಮನೆಯಾಗಿ ಹೋಯಿತೆ. ಜೀವನದಲ್ಲಿ ಒಂದು ಆಸೆ ನಿಲ್ಲಿಸಿದವಳು ನಾನು. ನಿನ್ನ ಹೆಗಲೇ ನನ್ನ ಶವಯಾತ್ರೆ ಸ್ಮಶಾನವನ್ನು ಸೇರಬೇಕೆನ್ನುವುದಾಗಿ. ಆದರೆ ನಿನ್ನ ದೇಹವನ್ನು ನೋಡುವಂತಹ ದೌರ್ಭಾಗ್ಯ ಕ್ರೋಧಿನಿ ಏನಾಯ್ತು ಕ್ರೋಧಿನಿ? ಮರುಕವನ ಬಿಡಿರತ್ತೆ ಬಿಡಿದಿಗೆನು ಚರಣ ಮುಗಿಯಿದೀಗ ಪಯಣ ಕರಳಗರದಿಗೆ ಸಿಗದು ಮುತ್ತೈದೆ ಭಾಗ್ಯ ಬರಿದಾದಕ್ಕೆ ಕಾರಣ ನನ್ನ ಯೋಗ ಅತ್ತೆ ನಾನು ಮುಡಿದಂತಹ ಮಲ್ಲಿಗೆ ಅರಳುವುದಕ್ಕಿಂತ ಮುಂಚಿತವಾಗಿಯೇ ಬಾಡಿ ಹೋಯಿತಂತೆ. ಇಷ್ಟಕ್ಕೆಲ್ಲ ಕಾರಣ ನಾನೇ ಆಗಿದ್ದೇನೆ. ಯಾಕೆ ಗೊತ್ತೇ? ನಾನೊಬ್ಬಳು ವಿಷಕನ್ಯೆ ಗರತಿಯಾದಂತಹ ನನಗೆ ಇವರನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ಇಲ್ಲ. ಅಂತಹ ದೌರ್ಭಾಗ್ಯ ಉಸುರಿದಳು ಪಾಪಿ ನಮ್ಮ ಸುತನ ತುದಿಗೆಯ ನನ್ನ ಮಗನ ಜೀವವನ್ನೇ ತೆಗೆದುಬಿಟ್ಟೆಯ ಪಾಪಿ. ಅನಾಥಳು ಎನ್ನುವಂತಹ ಉದ್ದೇಶದಿಂದ ನಿನಗೆ ನಾನು ಹೆಣ್ಣು ಎನ್ನುವಂತಹ ನೆಲೆಯಲ್ಲಿ ನನ್ನ ಮಗನನ್ನು ಮದುವೆ ಮಾಡಿಸಿಕೊಟ್ರೆ ನನ್ನ ಮಗನ ಜೀವವನ್ನೇ ತೆಗೆದುಬಿಟ್ಟೆಯ. ಈ ವಿಷಯವನ್ನು ಮೊದಲೇ ನನ್ನಲ್ಲಿ ಹೇಳುವುದಕ್ಕೆ ನಿನಗೆ ಏನಾಗಿತ್ತು? ಇಲ್ಲ, ನನ್ನ ಮಗನ ಸಾವಿಗೆ ನಾನೇ ಕಾರಣ. ಯಾಕೆ? ನನ್ನ ಮಗನನ್ನು ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಸಿದ್ದು ನಾನೇ. ನನ್ನ ಮಗನನ್ನು ಮೃತ್ಯು ದೇವತೆಯ ಬಾಯಿಗೆ ಇಕ್ಕಿದ್ದು ನಾನೇ ಪಾಪಿ.
ಇನ್ನು ಕೆಡುವುದಕ್ಕೇನು ಅಂತ ಹೇಳಿ ವರ ತಥಾಸ್ತು ಭಟ್ಟ ಈ ನಾಡಿಗೆ ಬರುವಾಗ ಮನಸ್ಸಿನಲ್ಲಿ ಬಹಳ ಆಶೆ ಇಟ್ಟ, ಈಗ ಬಂದು ಕೆಟ್ಟ, ಒಟ್ಟಿನಲ್ಲಿ ಕೈ ಕಾಲು ಬಿಟ್ಟಾಗಿದೆ. ಒಟ್ಟು ತಾಪತ್ರಯ ಸ್ವಾಮಿ. ಹಿಂದಕ್ಕಾದ್ರೆ ಈ ಹಿರಿಯವರು ಹೇಳುವ ಮಾತು ಕೇಳಿದ್ದೇನೆ. ಪರಮೇಶ್ವರ ದೇವರ ತಲೆಯಲ್ಲಿ ಬಿಲ್ವ ಪತ್ರೆ, ನಾರಾಯಣ ದೇವರ ತಲೆಯಲ್ಲಿ ತುಳಸಿ ಪತ್ರೆ, ನನ್ನ ತಲೆಯಲ್ಲಿ ತಾಪತ್ರೆ. ಈ ತಾಪತ್ರೆ ಪರಿಹಾರ ಮಾಡಬೇಕು ಅಂತ ಒಬ್ಬರೊಬ್ಬ ಜೋಯಿಸರ ಬಳಿಯಲ್ಲಿ ಹೋಗಿ ನನ್ನ ಜಾತಕ ತೋರಿಸಿದೆ. ನೋಡುವಾಗಲೇ ಹೇಳಿದ್ರು, ಓ ಭಯಂಕರ ಕಷ್ಟ ಉಂಟು, ನೋಡಲ್ಲಿ ಒಂದು ಕಪ್ಪು ಕಲೆ ಉಂಟು, ನಿನ್ನ ಜೀವನ ಕಷ್ಟದಲ್ಲಿ ತುಂಬುತ್ತದೆ, ಸ್ವಲ್ಪ ಪರಿಹಾರ ಮಾಡಬೇಕು ಅಂತ. ಏನು ಮಾಡೋಣ ಅಂತ ಕೇಳಿದೆ. ಮತ್ತೇನು ಇಲ್ಲ, ಒಂದು ನಾಗಮಂಡಲ ಮಾಡಿಸು, ಶನಿ ಕಥೆ ಓದಿ ಪೂಜೆ ಮಾಡು, ಆಮೇಲೆ ಅಶ್ವತ್ಥ ಕಟ್ಟೆಗೆ ಬೇಕಾದಷ್ಟು ಒಂದು ತಿಂಗಳು ಪ್ರದಕ್ಷಿಣೆ ಬಾ ಅಂತ. ಹೀಗೆ ಮಾಡ್ತಾ ಹೋದೆ ನೋಡಿ. 1 ತಿಂಗಳು ಆಗಬೇಕಾದ್ರೆ ನನ್ನ ಹಾಗೆ ಅದೆಷ್ಟೋ ಮಂದಿಗಳು ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಬರ್ತಾ ಬರ್ತಾ ಅಶ್ವತ್ಥ ಕಟ್ಟೆಯೇ ಜರಿದು ಹೋಯ್ತು. ಒಟ್ಟು ಉಂಟಾ? ಹಾಗಾದ್ರೆ ಯಾಕೆ ನನ್ನ ಕಷ್ಟ ದೂರ ಆಗಲಿಲ್ಲ? ಇಷ್ಟಾದರೂ ಆಗಬೇಕಲ್ಲ. ಹೀಗೆ ನೋಡಿದು ಯೋಚನೆ ಮಾಡಿ ಒಂದು ದಿವಸ ನನ್ನ ಜಾತಕವನ್ನು ನಾನೇ ತೆಗೆದು ನೋಡಿದೆ. ಏನು ಹೇಳ್ತೀರಿ? ಆ ಕಪ್ಪು ಕಲೆ ಹಾಗೆ ಉಂಟು, ಹೋಗಲಿಲ್ಲ. ಇಷ್ಟು ಖರ್ಚು ಮಾಡಿಯೂ ಕಲೆ ಹೋಗಲಿಲ್ಲ. ಯಾಕೆ ಅಂತ ಉಗುರಿನಿಂದ ಅಲ್ಲಿಗೆ ಕೆರೆಯುತ್ತೇನೆ, ಕಪ್ಪು ಕಲೆ ತನ್ನಷ್ಟಕ್ಕೆ ಎದ್ದು ಮೇಲೆ ಬಂತು. ಅದು ಕಪ್ಪು ಕಲೆ ದೋಷ ಅಲ್ಲ ಸ್ವಾಮಿ. ನನ್ನ ತಂದೆಯವರು ಜಾತಕವನ್ನು ಮಚ್ಚುವಾಗ ಒಳಗೊಂದು ನೊಣ ಕೂತು ಅಲ್ಲಿ ಅಪ್ಪಚ್ಚ. ಈ ಭಟ್ರು ಅಂದ್ರೆ ಜೋಯಿಸರು, ನಿಮಗೆ ಕಪ್ಪು ಕಲೆ ಉಂಟು, ಅದು ದೋಷ ಅಂತ ನನ್ನ ಮೇಲೆ ಆ ವಿಷಯ ಹೇಳಿ ಬೇಕಾದಷ್ಟು ಸಂಪತ್ತನ್ನು ವಸೂಲು ಮಾಡಿದ್ರು. ಆಯ್ತಲ್ಲ, ಗ್ರಾಚಾರ ಅಂತ ಇಲ್ಲಿಗೆ ಬಂದೆ. ಇಷ್ಟು ದಿವಸ ಸುಖವಾಗಿದ್ದೆ, ಆದ್ರೆ ಇನ್ನು ಇಲ್ಲಿ ಬದುಕುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನೋಡಿ ಎಂತ ವ್ಯಕ್ತಿ ನಮ್ಮ ಮಾರ್ತಾಂಡ ತೇಜ ಮಹಾರಾಜರು, ಸತ್ಯವಂತ ಧರ್ಮಿಷ್ಠ, ಹಿಂದೆ ಮುಂದೆ ಯಾರು ಅಂತ ತಿಳಿಯದ ಹೆಣ್ಣನ್ನು ಮದುವೆಯಾಗಿ ಇವತ್ತು ಇಹಲೋಕ ಬಿಟ್ಟು ಪರಲೋಕ ಸೇರಿದ್ರು. ಈಗ ನೋಡುವಾಗ ಆಕೆ ವಿಷಕನ್ಯೆ ಅಂತ ಅರ್ಥವಾಯಿತು. ಇವತ್ತು ಅವರು ಮತ್ತೆ ಅಮ್ಮ ಮಹಾರಾಣಿ, ನಾಳೆ ಯಾರು ಅಂತ ಗೊತ್ತಾಗುವುದಿಲ್ಲ. ನನಗೂ ಮದುವೆ ಆಗಿದೆ ಸ್ವಾಮಿ, 8 ಮಕ್ಕಳಿದ್ದಾರೆ. ಎಲ್ಲಿಯಾದರೂ ಅಲ್ಲಿ ಕೂತಲಿದೆ ಬುಸ್ ಅಂತ ಬಿಟ್ಟರೆ ನಮ್ಮ ಜೀವ ಹೋದಿತ್ತು. ಆದ್ದರಿಂದ ಇನ್ನು ಇಲ್ಲಿ ಉಳಿಯುವುದು ಸರಿಯಲ್ಲ. ಎಲ್ಲಿಯಾದರೂ ಹೋಗಿ ಬೇಡಿ ಬದುಕಬಹುದು ಅಂತ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಹೋಗ್ತೇನೆ. ಬಂದು ಕ್ರೋಧಿನಿ ಗುರುವರನ ಪದದೊದ ಪಿಡಿಯುತ್ತ ನಿಂದು ಕಾವುದು ಬಸುರಿನಾಲಿಗೆ, ಮುಂದೆ ಗತಿ ನೀನೇ ಎಂದಳು ಗುರುವರ. ಆಸ್ಥಾನ ಪುರೋಹಿತರೇ, ನೀವು ಕೂಡ ಅರಮನೆಯನ್ನು ಬಿಟ್ಟು ತೆರಳುತ್ತಾ ಇದ್ದೀರಿ. ನಾನುಂಟಲ್ಲಮ್ಮ, ಎಲ್ಲವರು ಊರವರು ಕೆಲವರೆಲ್ಲ ಎದ್ದು ಹೋಗಿದ್ದಾರೆ, ಇನ್ನು ಕೆಲವೇ ಮಂದಿ ಉಳಿದಿದ್ದಾರೆ. ಸ್ವಲ್ಪ ಹೊತ್ತಾಗುವಾಗ ಅವರು ಹೋಗ್ತಾರೆ. ಯಾಕೆ ವಿಷಯ ಪೂರ್ತಿ ಅರ್ಥ ಆಗ್ತದೆ ಅವರಿಗೆ. ಯಾಕೆ, ಕಾರಣ ಏನು ಅಂತ ನಾನು ತಿಳಿಯಬಹುದೇ? ನೀನು ವಿಷಕನ್ಯೆ ಎಂಬುದು ಎಲ್ಲ ಪ್ರಚಾರ ಆಗಿದೆ. ಅವರು ಮಹಾರಾಜರಿಗೆ ಮಹಾರಾಣಿಗಾದ ಆ ಗತಿ ನಮಗಾದ್ರೆ ಅಯ್ಯೋ ಇವರೇ. ಯಾರೋ ತಿಳಿಯದವರು ಈ ರೀತಿಯಾಗಿ ವರ್ತಿಸುತ್ತಿದ್ರೆ ನಾನು ಪ್ರಶ್ನಿಸುತ್ತಿರ್ಲಿಲ್ಲ. ಎಲ್ಲವನ್ನು ತಿಳಿದಿರುವಂತಹ ಜ್ಞಾನಿಗಳು ನೀವು ಈ ರೀತಿಯಾಗಿ ವರ್ತಿಸಿದ್ರೆ ಅದಕ್ಕೆ ಅರ್ಥ ಉಂಟೆ ಹೇಳಿ? ಎಲ್ಲವನ್ನು ತಿಳಿದವರಿಗೂ ಮರಣ ಬರ್ತದಲ್ಲಮ್ಮ. ಇಲ್ಲ. ಮತ್ತೆ ಪುರೋಹಿತರೇ, ನನ್ನನ್ನು ಕೂಡಿ ನನ್ನ ಗಂಡ ಸತ್ತಿರಬಹುದು, ಹಾಗಂತ ಹೇಳಿ ನನ್ನ ಅತ್ತೆಯ ಮರಣ ಅದು ನನ್ನಿಂದ ಅಲ್ಲ ಪುರೋಹಿತರೇ. ಅತ್ತೆಯು ಸತ್ತದ ಒಳದಾದಂತಹ ಎದೆ ಬೆಳೆತವು ನಿಂತು ಹೋಗಿ ಸತ್ತದ್ದು. ಮಗನ ಮರಣ ಸ್ಥಿತಿಯನ್ನು ಕಂಡು ಆಕೆ ಆ ಸ್ಥಳದಲ್ಲಿ ಕುಸಿದು ಸಾವನ್ನಪ್ಪಿದಳು. ಹಾಗಂತ ಹೇಳಿ ನನ್ನಿಂದಲೇ ಎಲ್ಲರಿಗೂ ಮರಣ ಬರುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಮೂಢ ನಂಬಿಕೆಯೇ ಹೊರತು. ನೀನು ಎಲ್ಲಿ ಹೊರಗೆ ಹಾಕ್ತೀವಿ ವಿಷಯವನ್ನು ಅಂತ ಯಾರಿಗೆ ಗೊತ್ತುಂಟು? ಸ್ಥಾನ ಪುರೋಹಿತರೇ, ಒಂದು ಮಾತನ್ನು ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ. ಈ ಹೊತ್ತಿಗೆ ನಾನು ತುಂಬಾ ಗರ್ಭಿಣಿ ಇದ್ದೇನೆ. ಈ ಸ್ಥಿತಿಯಲ್ಲಿ ನಿಮ್ಮ ಮಗಳೇನಾದ್ರೂ ಇರುತ್ತಿದ್ರೆ, ನೀವು ಇದೇ ರೀತಿ ಬಿಟ್ಟು ಹೋಗುತ್ತಿದ್ರೆ ಸ್ವಲ್ಪ ಆಲೋಚಿಸಿ. ನನ್ನನ್ನು ನಿಮ್ಮ ಮಗಳಂತೆ ಹೊರೆದು ನಾನು ಒಮ್ಮೆ ಈ ಮಗುವನ್ನು ಹೆರುವವರೆಗೂ ಆದರೂ ನನ್ನ ಬಳಿಯಲ್ಲಿ ಇದ್ದು ನನ್ನನ್ನು ಸಾಕಬೇಕು, ನನ್ನನ್ನು ನೋಡಿಕೊಳ್ಳಬೇಕು. ಈ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋಗಬಾರದು ಪುರೋಹಿತ. ಅಯ್ಯೋ, ನುಂಗಲೋ ಉಗುಳಲೋ ಇದು ಸೂರ್ಯ ವಂಶದ ಕುಡಿ, ಇದು ಅದೇ ಮುಂದಕ್ಕೆ ಬೆಳಗುವಂತಹ ಕುಡಿ. ಇದು ಸ್ವಲ್ಪ ಸಮಯವಾದರೂ ಮಹಾರಾಜರ ಆಶ್ರಯದಿದ್ದುಕೊಂಡು ನನ್ನ ಜೀವನ ಸಾಗಿಸಿದವ. ಅವರ ಋಣ ನನ್ನ ತಲೆಯ ಮೇಲೆ ಉಂಟು. ಆ ವಂಶದ ಕುಡಿಯನ್ನು ಬೆಳಗಿಸಬೇಕಾದ್ರೆ ನಾನು ಇನ್ನೇ ಉಳಿಯಲೇಬೇಕು. ಆಯ್ತಮ್ಮ, ಆದ್ರೆ ಎಲ್ಲಿಯಾದ್ರೂ ನಮ್ಮ ಪ್ರಾಣಕ್ಕೆ ಅಪಾಯ ಬರ್ಲಿಕ್ಕಿಲ್ಲ ಅಂತ ನೀನು ಮಾತಿ ಕೊಟ್ಟಿದ್ದಾದ್ರೆ ಖಂಡಿತವಾಗಿಯೂ ನನ್ನಿಂದ ನಿಮಗೆ ಯಾವ ಪ್ರಾಣಾಪಾಯವೂ ಬರಲಿಲ್ಲ.